ಮಂಗಳೂರು ನರಿಮೊಗರಿನ ಕೊಡುಗೈದಾನಿ ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ನಳಿನಿ ಲೋಕಪ್ಪಗೌಡ ದಂಪತಿ ನೂತನವಾಗಿ ನಿರ್ಮಿಸಿರುವ ರುದ್ರಾಣಿ ಕೃಪಾದ ಗೃಹ ಪ್ರವೇಶೋತ್ಸವ ಮಾರ್ಚ್ 6ರಂದು ಅದ್ದೂರಿಯಾಗಿ ನಡೆಯಿತು. ಆಕರ್ಷಕವಾಗಿ ನಿರ್ಮಾಣಗೊಂಡಿರುವ ಮನೆಯನ್ನ ನೋಡಲೆಂದೇ ಊರ ಪರವೂರಿನಿಂದ ಸಾಕಷ್ಟು ಮಂದಿ ಬಂಧು ಮಿತ್ರರು ಆಗಮಿಸಿದ್ರು. ಗುರು ಪ್ರವೇಶೋತ್ಸವ ನೆರವೇರಿಸಿ ಆಶೀರ್ವಚನ ನೀಡಿದ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಶ್ರೀ ಡಾ ನಿರ್ಮಲಾನಂದ ಸ್ವಾಮೀಜಿಯವರು ಗುರುವನ್ನ ವ್ಯಕ್ತಿ ಎಂದು ಭಾವಿಸಬೇಡಿ, ಸನ್ಯಾಸತ್ವದಲ್ಲಿ ಮಾತ್ರ ಗುರು ಇರುವುದಿಲ್ಲ, ಪ್ರತಿಯೊಬ್ಬರಲ್ಲೂ ಇದೆ. ಎಲ್ಲಿಯವರೆಗೆ ಅದರ ಅರಿವಾಗುವುದಿಲ್ಲವೋ ಅಲ್ಲಿಯವರೆಗೆ ಹೊರಗಿನ ವ್ಯಕ್ತಿ ಗುರುವಾಗಿ ಸ್ವೀಕರಿಸಬೇಕು ಎಂದು ನುಡಿದರು. ಗೃಹ ಪ್ರವೇಶದ ಕಾರ್ಯಕ್ರಮ ಗುರು ಪ್ರವೇಶೋತ್ಸವ ಕಾರ್ಯಕ್ರಮವಾಗಿ ಮಾರ್ಪಾಟಾಗಿದೆ. ಧರ್ಮಪಾಲನಾಥ ಸ್ವಾಮಿಗಳು ಸೂಕ್ಷ್ಮವಾಗಿ ಅಂಡಾಂಡ ಬ್ರಹ್ಮಾಂಡ ಪಿಂಡಾಂಡದ ಬಗ್ಗೆ ಹೇಳಿದ್ದಾರೆ. ಕೇಳುವಂಥ ಮನಸ್ಸುಗಳಿಗೆ ಎರಡೇ ಮಾತು ಸಾಕು. ಅರ್ಥ ಆಗದ ಮನಸ್ಸುಗಳಿಗೆ ಎಷ್ಟೊತ್ತು ಹೇಳಿದ್ರು ಕೂಡ ಅಷ್ಟೇ. ಜ್ಯೋತಿಯನ್ನು ಹೊತ್ತಿಸಲಿಕ್ಕೆ ಹೋದ ಸಂದರ್ಭದಲ್ಲಿ ಜ್ಯೋತಿಯಲ್ಲಿ ಇಟ್ಟಿರ್ತಕ್ಕಂಥ ಅಣತಿಯಲ್ಲಿ ಇಟ್ಟಿರ್ತಕ್ಕಂಥ ಬತ್ತಿ ಇರುತ್ತೆ ನೋಡಿ, ಆ ಬತ್ತಿ ಸೂಕ್ಷ್ಮವಾಗಿದ್ದದ್ದಾದರೆ ಜ್ಯೋತಿಯನ್ನು ಸ್ವಲ್ಪ ಸ್ಪರ್ಶ ಮಾಡಿದ್ರೆ ಸಾಕು, ಬೇಗ ಹೊತ್ತಿ ಒರೆಯುತ್ತೆ. ಮಂಗಳೂರು ಶಾಖಾಮಠದ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಗುರು ಪ್ರವೇಶೋತ್ಸವದ ಸಂದೇಶವನ್ನ ಸಮಾಜಕ್ಕೆ ಸಾರಿದ ನಳಿನಿ ಲೋಕಪ್ಪಗೌಡ ದಂಪತಿ ಸಮಾಜದಲ್ಲಿ ಸೇವಾ ಪರೋಪಕಾರ ಕಾರ್ಯ ಮಾಡಿ ನೊಂದು ಬೆಂದವರ ಪಾಲಿಗೆ ಬೆಳಕಾದವರು. ಗುರುವಿನ ಮುಖಾಂತರ ಜ್ಞಾನದ ಮಹಾಚೈತನ್ಯವನ್ನ ಕಾಣಲು ಹಾತೊರೆದಿರುವ ದಂಪತಿ ಇಂದು ಮನೆಯೊಳಗೆ ಮಹಾಗುರುವನ್ನ ಆಹ್ವಾನಿಸಿ ಭಕ್ತಿ ಗೌರವವನ್ನ ಅರ್ಪಿಸಿದ್ದಾರೆ ಎಂದರು. ಬೆಳಿಗ್ಗೆ ಸ್ವಾಮೀಜಿಯವರನ್ನ ಪೂರ್ಣಕುಂಭದೊಂದಿಗೆ ಬರಮಾಡಿಕೊಳ್ಳಲಾಯಿತು. ಬಳಿಕ ಶ್ರೀಗಳು ಮಂಗಳೂರು ಶಾಖಾ ಮಠದ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರೊಂದಿಗೆ ಗುರು ಪ್ರವೇಶೋತ್ಸವ ನೆರವೇರಿಸಿದರು. ನಳಿನಿ ಲೋಕಪ್ಪಗೌಡ ದಂಪತಿ ಪಾದಪೂಜೆ ನಡೆಸಿದರು. ಈ ಸಂದರ್ಭ ಲೋಕಪ್ಪಗೌಡರ ಸಾವಿರಾರು ಬಂಧು ಮಿತ್ರರು ಸೇರಿದ್ದರು. ಇದೇ ಸಂದರ್ಭದಲ್ಲಿ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ನ ಸವಣೂರು ವಲಯ ವ್ಯಾಪ್ತಿಯ ಸರ್ವೆ ನರಿಮೊಗರು ಶಾಂತಿಗೂಡು ಗ್ರಾಮಗಳ ಒಕ್ಕೂಟದ ಉದ್ಘಾಟನೆಯನ್ನ ಸ್ವಾಮೀಜಿಗಳು ನೆರವೇರಿಸಿದರು. ಟ್ರಸ್ಟ್ನ ವತಿಯಿಂದ ಪತ್ರಿಕೋದ್ಯಮದಲ್ಲಿ ಸಾಧನೆ ಮಾಡಿದ ಸುದ್ದಿ ಬಿಡುಗಡೆಯ ಸಂಪಾದಕ ಡಾ ಯುಪಿ ಶಿವಾನಂದ್ ಹಾಗೂ ಪ್ರಿಯದರ್ಶಿನಿ ಮಹಿಳಾ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷೆ ದಿವ್ಯಪ್ರಭಾ ಚಿಲ್ತಡ್ಕ ಅವರನ್ನ ಸನ್ಮಾನಿಸಲಾಯಿತು. ನೂತನವಾಗಿ ನಿರ್ಮಿಸಿರುವ ಮನೆಯು ವಿಶಾಲವಾಗಿ 4 ಅಂತಸ್ತುಗಳನ್ನು ಒಳಗೊಂಡಿದ್ದು ಸಕಲ ವ್ಯವಸ್ಥೆಗಳನ್ನು ಒಳಗೊಂಡಿದೆ. ಅಂತಸ್ತು ಏರಲು ಲಿಫ್ಟ್, ಮನೆಯ ಮುಂಭಾಗದಲ್ಲಿ ವಿಶಾಲವಾದ ಗಾರ್ಡನ್ ನೂತನ ಮನೆಗೆ ಮೆರುಗು ನೀಡಿದೆ. ನ್ಯೂಸ್ ಬ್ಯೂರೋ, ವಿ4 ನ್ಯೂಸ್, ಮಂಗಳೂರು.